ಶ್ರೀ ಕ್ಷೇತ್ರ ಒಡಿಲು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವಿದ್ದೇವೆ. ಬಹಳ ವಿಶೇಷವಾಗಿ ಮಹಾಲಿಂಗೇಶ್ವರ ದೇವಸ್ಥಾನ ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜಾಗಿದೆ. ಪಡಂಗಡಿ, ಕುವೆಟ್ಟು, ಒಡಿಲ್ನಾಳ, ಸೋಣಂದೂರು ಈ ಎಲ್ಲ ಗ್ರಾಮಗಳಿಗೆ ಸೇರಿರುವಂತಹ ಗ್ರಾಮ ಸೀಮೆಯ ದೇವಸ್ಥಾನ ಇದು. ಬಹಳ ಹೈಟೆಕ್ ಆಗಿ ಬದಲಾವಣೆ ಆಗಿದೆ. ದೇವಸ್ಥಾನ ಸಂಪೂರ್ಣವಾಗಿ ಹೊಸ ರೀತಿಯ ಲುಕ್ನಿಂದ ಕಾಣಿಸಿಕೊಳ್ತಾ ಇದೆ. ಈಗ ನಾವು ನಿಮಗೆ ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ. ಕೆಳಭಾಗದಲ್ಲಿ ಯಾವ ರೀತಿಯಾಗಿ ತಯಾರಿಗಳು ನಡೀತಾ ಇದೆ ಅನ್ನುವಂಥ ತೋರಿಸ್ತೀವಿ. ಅದಕ್ಕಿಂತ ಮೊದಲು ದೇವಸ್ಥಾನದಲ್ಲಿ ಮಾಡಲಾಗ್ತಿರುವಂತಹ ಒಂದು ನವೀಕರಣದ ಕೆಲಸ ಹೇಗಾಗಿದೆ ಅನ್ನುವಂಥ ತೋರಿಸ್ತಾ ಬ್ರಹ್ಮ ಕಲಶೋತ್ಸವಕ್ಕೆ ಸಜ್ಜಾಗಿರುವಂಥದ್ದು ಇವತ್ತು ಆರಂಭ. ಮೊದಲ ದಿನದ ಬ್ರಹ್ಮ ಕಲಶೋತ್ಸವ ಮೊದಲ ದಿನಕ್ಕೆ ಯಾವ ರೀತಿಯಾಗಿ ಸಜ್ಜಾಗಿದೆ ಅನ್ನುವಂಥದ್ದು. ಇಲ್ಲಿ ಬಲಭಾಗದಲ್ಲಿರುವಂಥದ್ದು ಇದು ಒಂದು ಹೋಮ ಹವನಕ್ಕೆ ಬೇಕಾದಂತಹ ಅಥವಾ ಕಲಶವನ್ನ ಇಡೋದಕ್ಕೆ ಬೇಕಾದಂತಹ ಜಾಗವನ್ನು ಇಲ್ಲಿ ನಿರ್ಮಿಸಲಾಗಿದೆ. ಅದಕ್ಕೆ ಬೇಕಾದಂತಹ ಸಾಂಪ್ರದಾಯಿಕ ಚಪ್ರವನ್ನ ನಿರ್ಮಾಣ ಮಾಡಲಾಗ್ತಿದೆ. ಇಲ್ಲಿ ಕೊಡಿಮರ, ಧ್ವಜಸ್ತಂಭ, ಕೊಡಿಮರ ಕೂಡ ಬಹಳ ವಿಶೇಷವಾಗಿ ಕಂಗೊಳಿಸ್ತಾ ಇದೆ. ಅದಕ್ಕೆ ಪಾಲಿಶ್ ಅನ್ನು ಕೊಡಲಾಗಿದೆ, ಅದನ್ನ ನೂತನವಾಗಿ ನಿರ್ಮಿಸಲಾಗಿದೆ. ಅದರ ಜೊತೆಗೆ ಅಲ್ಲಿರ್ತಕ್ಕಂತಹ ದೇವಸ್ಥಾನದ ಕಂಬಗಳು, ಒಳಭಾಗವನ್ನ ನಾವೀಗ ಪ್ರವೇಶ ಮಾಡಿದಾಗ ದೇವಸ್ಥಾನದಲ್ಲಿ ಸಂಪೂರ್ಣ ಬದಲಾವಣೆಗಳಾಗಿವೆ. ಆ ಎಲ್ಲ ಬದಲಾವಣೆಗಳ ಬಗ್ಗೆ ದೇವಸ್ಥಾನದ ಪ್ರಮುಖರನ್ನ ಕೂಡ ಮಾತನಾಡಿಸ್ತಾ ಸಾಗುವ. ಒಡಿಲು ಮಹಾಲಿಂಗೇಶ್ವರ ದೇವಸ್ಥಾನ ಯಾವ ರೀತಿಯಾಗಿ ಸನ್ನದ್ಧ ಆಯಿತು ಮತ್ತು ಯಾವ ರೀತಿಯಾಗಿ ರೆಡಿ ಆಯಿತು ಮತ್ತು ಇತಿಹಾಸ ಐತಿಹ್ಯ ಏನು ಹೇಳುತ್ತೆ ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋಕ್ಕೆ ನಾವೀಗ ಇಲ್ಲಿದ್ದೇವೆ. ಮಹಾಲಿಂಗೇಶ್ವರ ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಪ್ರಭಾಕರ್ ಶೆಟ್ಟಿ ಉಪ್ಪಡ್ಕ ಇದ್ದಾರೆ, ಆರ್ಥಿಕ ಸಮಿತಿ ಅಧ್ಯಕ್ಷರಿದ್ದಾರೆ, ಪ್ರಮುಖರೆಲ್ಲರೂ ಇದ್ದಾರೆ. ಅವರನ್ನು ಮಾತಾಡಿಸ್ಬೇಕು. ಸರ್, ಬ್ರಹ್ಮಕಲಶೋತ್ಸವದ ಮೊದಲ ದಿನ ಎಲ್ಲ ರೀತಿಯ ತಯಾರಿಗಳಾಗಿವೆ, ಕ್ಷೇತ್ರ ಬದಲಾಗಿದೆ, ಹೇಗೆ ಬದಲಾಗಿದೆ? ನಾಲ್ಕೂರ ಒಡೆಯ ಶ್ರೀ ಮಹಾಲಿಂಗೇಶ್ವರನ ಅನುಗ್ರಹದಿಂದ ಪವಾಡ ರೀತಿಯಲ್ಲಿ ಕೆಲಸಗಳಾಗಿದೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ನಾವು ಕೆಲಸ ಪ್ರಾರಂಭವಾಗಿ ಇವತ್ತಿಗೆ 73 ದಿವಸಗಳಾಗ್ತಾ ಇದೆ. 73 ದಿವಸಗಳಲ್ಲಿ ನಾವು ಇಷ್ಟೆಲ್ಲ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಅದು ಮಹಾಲಿಂಗೇಶ್ವರನ ಅನುಗ್ರಹ, ಪರಿವಾರ ದೇವರುಗಳ ಮತ್ತು ದೈವಗಳ ಅನುಗ್ರಹ ಅಂತ ನಾವು ತಿಳ್ಕೊಂಡು ಈ ದೇವರ ಸೇವಾ ಮನೋಭಾವದಿಂದ ಇಡೀ ನಾಲ್ಕೂರ ಗ್ರಾಮಸ್ಥರು ಕೆಲಸ ಮಾಡಿದರ ಪರಿಣಾಮವಾಗಿ ಈ ಕೆಲಸ ಒಂದು ಅದ್ಭುತ ರೀತಿಯಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ವಿಶೇಷವಾಗಿ ಕಳೆದ 4 ವರ್ಷದಿಂದ 12 ವರ್ಷಕ್ಕೊಮ್ಮೆ ಬ್ರಹ್ಮಕಲಶೋತ್ಸವ ನಡಿಬೇಕು. ಆದರೆ ನಮ್ಮ ಕ್ಷೇತ್ರದಲ್ಲಿ ಮೇ 8, 2024 16 ವರ್ಷಗಳು ತುಂಬ್ತಾ ಇದೆ ಬ್ರಹ್ಮಕಲಶೋತ್ಸವ ಆಗಿ. ತದನಂತರ ನಮ್ಮೆಲ್ಲ ಗ್ರಾಮಸ್ಥರ 4 ಗ್ರಾಮದ ಗ್ರಾಮಸ್ಥರ ಅಪೇಕ್ಷೆಯಂತೆ ಶ್ರೀ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ಕಳೆದ 1 ವರ್ಷಗಳಿಂದ ನಿರಂತರವಾಗಿ ಪ್ರಯತ್ನವನ್ನು ಮಾಡುತ್ತಾ ಅನೇಕ ಭಕ್ತಾಭಿಮಾನಿಗಳ ಸಭೆಗಳನ್ನು ಕರೆದು ನಮಗೆ ಕಾಲ ಕೂಡಿ ಬಂದಿರಲಿಲ್ಲ. ಆದರೆ ಡಿಸೆಂಬರ್ 1, 2023 ನಾವು 4 ಗ್ರಾಮಗಳ ಭಕ್ತಾಭಿಮಾನಿಗಳ ಸಭೆಯನ್ನು ಕರೆದು ಆ ದಿವಸ ನಮಗೆಲ್ಲ ತಿಳಿದಿರುವಂತೆ ಸುಯೋಗ ಅಂತ ಹೇಳ್ಬೇಕು ನಾವು, ಅಂಥ ವ್ಯಕ್ತಿ ನಮ್ಮ ಗ್ರಾಮದಲ್ಲಿರುವಂಥ ನಮ್ಮ ಸುಯೋಗ. ಯಾಕಂತ ಹೇಳಿದ್ರೆ ಇಡೀ ದೇಶಾದ್ಯಂತ ದಾನ ಧರ್ಮಗಳನ್ನು ಮಾಡುತ್ತಾ ಧಾರ್ಮಿಕ, ಸಾಮಾಜಿಕ ಬೇರೆ ಬೇರೆ ರೀತಿಯ ಕೊಡುಗೆಯನ್ನು ಕೊಡುತ್ತಿರುವಂಥ ಬರೋಡಾದ ನವಶಕ್ತಿ ಶಶಿಧರ್ ಬಿ ಶೆಟ್ಟಿ ಅವರು ಆ ಸಭೆಗೆ ಬಂದು ನಮ್ಮೆಲ್ಲರ ಅಭಿಪ್ರಾಯದಂತೆ ಅವರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ತದನಂತರ ಈ ಕ್ಷೇತ್ರದಲ್ಲಿರುವಂಥ ದುರಿತಗಳನ್ನು ತಿಳ್ಕೊಳ್ಬೇಕು ಎನ್ನುವ ದೃಷ್ಟಿಯಲ್ಲಿ ಚಿಂತನಾ ಪ್ರಶ್ನೆಯನ್ನು, ಸ್ವರ್ಣಾರೂಢ ಪ್ರಶ್ನೆಯನ್ನು ನಡೆಸಿ ಆ ನಂತರ ಅದಕ್ಕೆ ಬೇಕಾದಂಥ ನಿವಾರಣೆಗಳನ್ನು ಮಾಡಿಕೊಂಡು ಆ ನಂತರ ನಾವು ಎಲ್ಲ ಕೆಲಸಗಳಿಗೆ ಪ್ರಾರಂಭ ಮಾಡಿದ್ದೇವೆ. ವಿಶೇಷವಾಗಿ ನಾವು ನಗರ ಭಜನೆಯ ಮೂಲಕ ನಮ್ಮ 4 ಗ್ರಾಮದ 15 ತಂಡಗಳನ್ನು ರಚನೆ ಮಾಡಿಕೊಂಡು ದೇವಸ್ಥಾನದಿಂದ ದೇವರುಗಳನ್ನು ಮನೆ ಬಾಗಿಲಿಗೆ ಹಿಡ್ಕೊಂಡು ಹೋಗಿ ಅಲ್ಲಿ ಸುಮಾರು 10 ರಿಂದ 15 ನಿಮಿಷ ಭಜನೆ ಮಾಡಿ ಆ ಮನೆಯ ಯಜಮಾನರಿಂದಲೇ ದೇವರಿಗೆ ಪೂಜೆ ನಡೆಸಿ ತದನಂತರ ಜನವರಿ 14 ಮಕರ ಸಂಕ್ರಮಣದ ಪುಣ್ಯ ದಿನದಂದು ನಾವು ಭಜನಾ ಮಂಗಳೋತ್ಸವವನ್ನು ಮಾಡಿದ್ದೇವೆ. ಬಹುಶಃ ಅದ್ಭುತ ರೀತಿಯ ಒಂದು ಸ್ಪಂದನೆ ಭಕ್ತಾಭಿಮಾನ ಸಿಕ್ಕಿದೆ. ಯಾವುದೇ ರೀತಿಯ ಮೇಲು ಕೀಳು, ಅಸ್ಪೃಶ್ಯ ಎನ್ನುವಂಥ ಭಾವನೆ ಬಿಟ್ಟು ನಾವೆಲ್ಲ ಹಿಂದೂಗಳು, ಹಿಂದವ ಸೋದರ ಸರ್ವೆ ಎನ್ನುವಂಥ ವೇದವಾಕ್ಯವನ್ನು ನಿಜವಾದ ರೂಪದಲ್ಲಿ ಅರ್ಥ ಮಾಡಿಕೊಂಡಿರುವಂಥ ಭಕ್ತರು ಈ ಕ್ಷೇತ್ರದ ಎಲ್ಲ ಚಟುವಟಿಕೆಗಳು ತೊಡಗಿಸ್ತಾ ಇದ್ದಾರೆ. ತದನಂತರ ಜನವರಿ 14 ನಂತರ ನಾವು ಈ ಕ್ಷೇತ್ರದ ನವೀಕರಣ ಕಾರ್ಯಕ್ರಮವನ್ನು ಕೈಗೊಂಡು ಪ್ರಾರಂಭದಲ್ಲಿ ವಿಶೇಷವಾಗಿ ನಮ್ಮ 4 ಗ್ರಾಮದ ಗ್ರಾಮಸ್ಥರು ಶ್ರಮದಾನದ ಮೂಲಕ ಪ್ರಾರಂಭ ಮಾಡಿ ತದನಂತರ ಎಲ್ಲ ಕಾಮಗಾರಿಗಳು, ವಿಶೇಷವಾಗಿ ನಾವು ಇಲ್ಲಿ ನೋಡುತ್ತಿರುವ ಹಾಗೆ ದೇವಸ್ಥಾನದ ಎಡನಾಳಿಯ ತಾಮ್ರದ ಚಾವಣಿ, ತೀರ್ಥಮಂಟಪಕ್ಕೆ ತಾಮ್ರದ ಹೊದಿಕೆ, ಅದೇ ರೀತಿ ದೇವಸ್ಥಾನದ ಒಳಗೆ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟುಕೊಂಡು ಎಲ್ಲ ಗ್ರಾನೈಟ್ಗಳನ್ನು ಅಳವಡಿಕೆ ಮಾಡಿರುವಂಥದ್ದು. ತದನಂತರ ದೇವಸ್ಥಾನದ ಪರಿವಾರ ದೇವರುಗಳಾದ ಗಣಪತಿ, ಶ್ರೀ ಶಾಸ್ತಾರ ಮತ್ತು ಶ್ರೀ ದುರ್ಗಾ ಪರಮೇಶ್ವರ ದೇವರ ಗುಡಿಗಳನ್ನು
ಅದು ಶಿಲಾಧಾರಂತ ಮತ್ತು ಒಳಗಿನ ಅಂಗಣವನ್ನು ಕೂಡ ನವೀಕರಣ ಮಾಡಿಕೊಂಡು, ಅದೇ ರೀತಿ ಪ್ರಾರಂಭದಲ್ಲಿರುವಂತೆ ನಮಗೆ ಹಿಂದೆ ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಸಂದರ್ಭದಲ್ಲಿ ದ್ವಾರವನ್ನು ಕೊಟ್ಟವರು ಶ್ರೀಯುತ ದಿವಂಗತ ರಮಾನಂದ ಸಾಲಿಯನ್ರವರು. ಅವರು ಕೊಟ್ಟಂತ ದ್ವಾರವನ್ನು ಮತ್ತೆ ಶಿಲಾಧಾರಂತ ಮಾಡುವುದರ ಮೂಲಕ, ಉತ್ತರದ ಬಾಗಿಲನ್ನು ಶಿಲಾಧಾರಂತ ಮಾಡುವುದರ ಮೂಲಕ ಈ ಒಂದು ದೇವಸ್ಥಾನಕ್ಕೆ ಒಂದು ಸಾನ್ನಿಧ್ಯ ವೃದ್ಧಿ ಆಗಬೇಕು, ಬಂದಂತ ಭಕ್ತರಿಗೆ ನೆಮ್ಮದಿಯ ವಾತಾವರಣ ನಿರ್ಮಾಣ ಮಾಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಾವು ಪೌರೋಹಿತ್ಯರ ಉದಯ ಪಾಂಗಣ್ಯರವರ ಮಾರ್ಗದರ್ಶನದಲ್ಲಿ ಮತ್ತು ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದ ರಘುರಾಮ್ ಭಟ್ರವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೇವೆ. ವಿಶೇಷವಾಗಿ ದೇವಸ್ಥಾನದ ಹೊರಾಂಗಣಕ್ಕೆ ಗ್ರಾನೈಟ್ ಅಳವಡಿಕೆ ಮಾಡಿರುವಂಥದ್ದು, ಅದೇ ರೀತಿ ವಸಂತ ಮಂಟಪ, ನಾವೆಲ್ಲ ಅಪೇಕ್ಷೆ ಪಟ್ಟ ಹಾಗೆ ದೇವಸ್ಥಾನದ ಜಾತ್ರಾ ಸಂದರ್ಭದಲ್ಲಿ ದೇವರು ಹೊರಗೆ ಬಂದಂತ ಕೂತ್ಕೊಳ್ಳುವಂಥ ಜಾಗ ವಸಂತ ಮಂಟಪ. ಅಂತ ವಸಂತ ಮಂಟಪವನ್ನು ಕೂಡ ಕೊಡುಗೆ ದಾನಿ ಅಂತ ಕಿರಣ್ ಶೆಟ್ಟಿಯವರ ಮೂಲಕ ಆ ಒಂದು ವಸಂತ ಮಂಟಪವನ್ನು ನಿರ್ಮಾಣ ಮಾಡಿದ್ದೇವೆ. ಅದೇ ರೀತಿ ಕ್ಷೇತ್ರದ ಆರಾಧ್ಯ ದೈವಗಳಾದಂಥ ರಕ್ತೇಶ್ವರಿ, ಪಿಲಿಚಾಮುಂಡಿ, ಕೊಡಮಣಿತಾಯ, ಭೈರವ, ಗುಳಿಗ ಮತ್ತು ಕಲ್ಲುಟ್ಟಿ ಪಂಜುರ್ಲಿ ಎಲ್ಲ ಗುಡಿಗಳ ನವೀಕರಣವನ್ನು ಮಾಡಿಕೊಂಡು ಕ್ಷೇತ್ರದ ಸಾನ್ನಿಧ್ಯ ವೃದ್ಧಿಗೆ ನಾವು ಒತ್ತನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಈ ಕ್ಷೇತ್ರದ ನಾಗನಕಟ್ಟೆಯನ್ನು ಸ್ಥಳಾಂತರ ಮಾಡಿಕೊಂಡು ಆ ನಾಗನಕಟ್ಟೆಯನ್ನು ಚಿತ್ರಕೂಟ ರೂಪದಲ್ಲಿ ಪುಷ್ಕರಿಣಿಯ ಪಕ್ಕದಲ್ಲಿ ನಿರ್ಮಾಣ ಮಾಡುವಂಥ ಕೆಲಸ ಮಾಡಿದ್ದೇವೆ. ಅದೇ ರೀತಿ ಈ ಕ್ಷೇತ್ರದಲ್ಲಿ ವಿಷ್ಣುವಿನ ಆರಾಧನೆಗೆ ಒತ್ತು ಕೊಡಬೇಕೆನ್ನುವ ಹಿನ್ನೆಲೆಯಲ್ಲಿ ಅಶ್ವತ್ಥಕಟ್ಟೆ ನಿರ್ಮಾಣ ಮಾಡಿಕೊಂಡು ಈಗಾಗಲೇ ಅಶ್ವತ್ಥಕಟ್ಟೆ ನಿರ್ಮಾಣ ಆಗಿದೆ. ಅದೇ ರೀತಿ ಈ ಕ್ಷೇತ್ರದಲ್ಲಿ ಇರುವಂಥ ಅಥವಾ ಬರುವಂಥ ಅರ್ಚಕರಿಗೆ ಒಂದು ವಸತಿ ವ್ಯವಸ್ಥೆ ಬೇಕು ಎನ್ನುವ ದೃಷ್ಟಿಯಲ್ಲಿ ಅರ್ಚಕರ ವಸತಿಗರ, ಅದೇ ರೀತಿ ವೈದಿಕ ವಿಭಾಗದವರಿಗೆ, ತಾಂತ್ರಿಕ ವರ್ಗದವರಿಗೆ, ತಂತ್ರಿ ವರ್ಗದವರಿಗೆ ಊಟದ ಒಂದು ಸಭಾಂಗಣ, ಅದೇ ರೀತಿ ಕೆಳಗಡೆ ಅನ್ನಛತ್ರವನ್ನು ನಿರ್ಮಾಣ ಮಾಡಿಕೊಂಡು, ತದನಂತರ ವಿಶೇಷವಾಗಿ ಕ್ಷೇತ್ರಕ್ಕೆ ಅಗತ್ಯ ಇರುವಂತಹ ಪುಷ್ಕರಿಣಿ, ಈ ಹಿಂದಿನ ಕಾಲದಲ್ಲಿ ನಾವು ತಿಳ್ಕೊಂಡಾಗೆ ಸುಮಾರು 800 ವರ್ಷಗಳ ಇತಿಹಾಸ ಇರುವಂತಹ ಈ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ, ರಥೋತ್ಸವಗಳು ಆಗ್ತಿದೆ ಅನ್ನುವಂಥ ಹಿನ್ನೆಲೆಯನ್ನು ನಾವು ತಿಳ್ಕೊಂಡಿದ್ದೇವೆ. ಅದಕ್ಕೆ ಕುರುವಾಗಿ ನಮ್ಮಲ್ಲಿ ರಥದ ಕೊಟ್ಟೆ ಇಂಥದ್ದೆಲ್ಲ ಇತ್ತು. ಆದರೆ ಕಾಲಾಂತರದಿಂದ ಅದು ನಿಂತು ಹೋಗಿತ್ತು. ಆ ಸಂದರ್ಭದಲ್ಲಿ ದೇವರ ಜಾತ್ರೋತ್ಸವ ಆದ ನಂತರ ಜಳಕಕ್ಕೆ ಪಕ್ಕದ ಪಳಂಗಡಿ ಗ್ರಾಮದ ಅಲ್ಲಂದೋಡಿಯ ಹತ್ರ ಜಳಕಗುಂಡಿ ಅಂತ ಹೇಳುವಂಥ ಒಂದು ಸ್ಥಳದಲ್ಲಿ ದೇವರಿಗೆ ಜಳಕ ಆಗ್ತಿತ್ತು. ಆ ಹಿನ್ನೆಲೆಯಲ್ಲಿ ಈಗಿನ ಸಂದರ್ಭದಲ್ಲಿ ಅದಕ್ಕೆ ಕಷ್ಟ ಸಾಧ್ಯ ಎನ್ನುವ ಹಿನ್ನೆಲೆಯಲ್ಲಿ ನಮ್ಮ ಕ್ಷೇತ್ರದ ಆವರಣದ ಒಳಗೆ ಒಂದು ಪುಷ್ಕರಿಣಿ ಕೆರೆಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಕೈಗೊಂಡು, ಬಹುಶಃ ನಮಗೆ ಹೇಳುವಂಥ ನಾವು ತಿಳ್ಕೊಂಡಾಗೆ ತಾಲೂಕಲ್ಲಿ ಅತ್ಯುತ್ತಮ ಒಂದು ಪುಷ್ಕರಿಣಿಯ ಒಂದು ನಿರ್ಮಾಣ ಕೂಡ ಆಗಿದೆ. ಸುಮಾರು 70 ಲಕ್ಷ ಅಂದಾಜು ವೆಚ್ಚದ ಪುಷ್ಕರಿಣಿ ನಿರ್ಮಾಣ ಮಾಡಿಕೊಂಡು ಆ ಕೆರೆಗೆ ನಾವು ಮೊನ್ನೆಯ ದಿವಸ 3ನೇ ತಾರೀಕು ಈ ಕ್ಷೇತ್ರದ ಎಲ್ಲ ದೇವರುಗಳ ಪ್ರತಿಷ್ಠಾ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ. ಅದೇ ದಿವಸ ನಾವು ಯಾವ ದೇವರು ಜಳಕಕ್ಕೆ ಹೋಗಿ ದೇವರು ಜಳಕ ಆಗ್ತಾ ಇರುವಂತಹ ಜಳಕದ ಗುಂಡಿ ಇದೆ, ಆ ಜಳಕದ ಗುಂಡಿಯಿಂದ ನಾವು ಇಲ್ಲಿಂದ ಅರ್ಚಕರೊಂದಿಗೆ ಹೋಗಿ ಅಲ್ಲಿ ವಿಧಾನಗಳನ್ನು ಪೂರೈಸಿ ಅಲ್ಲಿಂದ ಕಳಸದ ಮೂಲಕ ತೀರ್ಥವನ್ನು ಕಡ್ಕೊಂಡು ಬಂದು ಅದೇ ತೀರ್ಥವನ್ನು ಯಾವ ನಮ್ಮ ದೇವರು ಹೋಗಿ ಜಳಕ ಆಗ್ತಾ ತೀರ್ಥ ಇತ್ತ ಅಂತ ಜಳಕ ತೀರ್ಥವನ್ನು ಇಲ್ಲಿಯ ಪುಷ್ಕರಣಿಗೆ ಸೇರಿಸುವ ಮೂಲಕ ಒಂದು ಭಾವನಾತ್ಮಕ ಕಾರ್ಯಕ್ರಮವನ್ನು ಮಾಡಿ ಜನರ ಇದು ನಮ್ಮ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಸುಮಾರು ಈ ಕ್ಷೇತ್ರದಲ್ಲಿ 3.5 ಕೋಟಿ ರೂಪಾಯಿ ನಾವು ಅಂದಾಜು ವೆಚ್ಚವನ್ನು ಯೋಚನೆ ಮಾಡಿದೆ. ಆದರೆ ಸುಮಾರು 4 ಕೋಟಿ ಅಂದಾಜು, 4.25 ಕೋಟಿ ಅಂದಾಜು ವೆಚ್ಚದ ಕಾಮಗಾರಿಗಳು ಪೂರ್ಣಗೊಂಡು ಒಂದು ನವೀಕರಣ, ಹೊಸ ದೇವಸ್ಥಾನದ ರೂಪದಲ್ಲಿ ಬದಲಾವಣೆ ರೂಪದಲ್ಲಿ ನಾವು ಕಾಣುವಂಥದ್ದು, ಮತ್ತೆ ಭಕ್ತರಿಗೆ ಬಂದಾಗ ನೆಮ್ಮದಿಯ ವಾತಾವರಣ ಆಗುವ ದೃಷ್ಟಿಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ತಾವೆಲ್ಲ ಗಮನಿಸಿದ ಹಾಗೆ ಉತ್ತರ ಭಾರತದಾದ್ಯಂತ ಹೋದರೆ ಅದು ಜ್ಯೋತಿರ್ಲಿಂಗಗಳಿರ್ಬೋದು, ಯಾವುದೇ ಲಿಂಗಗಳ ದೇವರುಗಳು ನೋಡಿದ್ರೆ ಅಲ್ಲಿ ದೇವರನ್ನು ಸ್ಪರ್ಶ ಮಾಡಿಕೊಂಡು ನಾವೇ ಪೂಜೆ ಮಾಡುವಂಥ ಅವಕಾಶಗಳು. ಆದರೆ ದಕ್ಷಿಣ ಭಾಗದಲ್ಲಿ ಅಂತ ಇದಕ್ಕೆ ಅವಕಾಶಗಳಿಲ್ಲ. ಆದ್ದರಿಂದ ನಾವು ಇಲ್ಲಿ ವಿಶೇಷವಾಗಿ ದೇವರಿಗೆ ನಮ್ಮ ಭಕ್ತರ ಅಭಿಲಾಷೆಯನ್ನು ಅವರೇ ನೇರವಾಗಿ ಹೇಳುವಂಥ ವ್ಯವಸ್ಥೆಯನ್ನು ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ ನಾವು ಕೆಳಗಡೆ ಒಂದು ನಂದಿಯ ಪ್ರತಿಷ್ಠೆಯನ್ನು ಮಾಡಿದ್ದೇವೆ. ಆ ನಂದಿಯ ಪ್ರತಿಷ್ಠೆಯನ್ನು ಮಾಡೋದ್ರ ಮೂಲಕ ಆ ನಂದಿಯಲ್ಲಿ ಭಕ್ತರು ಬಂದು ತಮ್ಮ ಅಭೀಷ್ಟವನ್ನು ಪ್ರಾರ್ಥನೆ ಮಾಡಿಕೊಂಡು ನಂದಿಯ ಕಿವಿಯಲ್ಲಿ ಹೇಳಿ ದೇವರ ದರ್ಶನ ಮಾಡಿದಾಗ ಅವರ ಇಷ್ಟಾರ್ಥ ಈಡೇರ್ತವೆ ಎನ್ನುವಂಥ ಭಾವನೆಯೊಂದಿಗೆ, ನಂಬಿಕೆಯೊಂದಿಗೆ ಆ ಒಂದು ನಂದಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದೆ. ಬಹುಶಃ ನಾವು ಮೊನ್ನೆಯಿಂದ ಗಮನಿಸಿದ ಹಾಗೆ ಭಕ್ತರು ಅತ್ಯಂತ ಉತ್ಸಾಹದಿಂದ, ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಂದಿಯನ್ನು ಪೂಜೆ ಮಾಡುತ್ತಾ, ಬಹುಶಃ ನನಗೆ ಗಮನಕ್ಕೆ ಬಂದಾಗ ಈಗಾಗಲೇ ಯಾರೆಲ್ಲ ತನ್ನ ನಮ್ಮ ಆಶೆಯನ್ನು ತೋಡಿಕೊಂಡಿದ್ದಾರೆ ಅದು ನೆರವೇರಿದ ಈಗಾಗಲೇ ಬೆಳ್ಳಿಯ ಗಂಟೆಗಳಿರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳ ದೇವರಿಗೆ ಸಂಬಂಧಪಟ್ಟ ಕೊಡುಗೆ ಕಾಣಿಕೆಯನ್ನು ನೀಡುವಂತಹ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ಬಹುಶಃ ಈ ಕ್ಷೇತ್ರದ ಕಾರಣಿಕ ನಮಗೆ ಅರಿವಾಗ್ತದೆ. ಬಹುಶಃ ನಾವು ಉಲ್ಲೇಖ ಮಾಡಿದ ಹಾಗೆ ಈ ಕ್ಷೇತ್ರದ ದೇವರುಗಳ ಅನುಗ್ರಹದಿಂದ ಈ ಕ್ಷೇತ್ರ ಪರಿವರ್ತನೆ ರೂಪದಲ್ಲಿ ಆಗಿದೆ ಅಂತ ಹೇಳಿಕ್ಕೆ ಬಹಳ ಸಂತೋಷ ಆಗ್ತದೆ. ಸರ್, ಈ ಕ್ಷೇತ್ರ ಬೆಳೆದು ಬಂದ ಬಗೆಯನ್ನ ಈಗ ಆಗಿರುವಂತ ಕಾಮಗಾರಿಯನ್ನ ಹೇಳಿದ್ರು. ಅದ್ರ ಜೊತೆಗೆ ಕ್ಷೇತ್ರದಲ್ಲಿ ನಂದಿಯ ಪುಷ್ಕರಣಿ ಎಲ್ಲ ಆಯ್ತು.
ಕ್ಷೇತ್ರದ ಇತಿಹಾಸವನ್ನ ನೋಡೋದಾದ್ರೆ, ಐತಿಹ್ಯವನ್ನ ನೋಡೋದಾದ್ರೆ ಸುಮಾರು 1892ನೇ ಇಸವಿಯಲ್ಲಿ ಆ ಕಾಲದಲ್ಲಿ ಕುದುರಂತಾಯ ವಂಶಸ್ಥರು ಮತ್ತು ಈಗಿನ ಅರ್ಚಕರಾದಂಥ ರಘುರಾಮ್ ಭಟ್ರು ಅವರ ತಂದೆಯ ತಂದೆ ಆ ಕಾಲದಲ್ಲಿ ಇದನ್ನು ನಡೆಸಿಕೊಂಡು ಬಂದಿದ್ದಾರೆ. ಆ ಹಿಂದಿನ ಕಾಲದಲ್ಲಿ ಮುಳಿ ಹುಲ್ಲಿನ ಛಾವಣಿ ಇತ್ತು ದೇವಸ್ಥಾನಕ್ಕೆ. ದೇವಸ್ಥಾನದ ಫೌಂಡೇಶನ್ ಇಲ್ಲದಂಥ ದೇವಸ್ಥಾನ ಆಗಿನ ಕಾಲದಲ್ಲಿ ಹಾಗೆ ಇತ್ತು. ಆದರೆ ಬರ್ತಾ ಬರ್ತಾ ಹಂಚಿನ ಛಾವಣಿ, ಆನಂತರ ಈಗ ತಾಮ್ರ ಹೊದಿಕೆ ಕಲ್ಲಿನಿಂದ ಕಟ್ಟಿ, ಅದು ಕೂಡ ಹೇಗೆ 7 ಫೀಟ್ ಅಡಿಯಿಂದ ಮಣ್ಣು ತೆಗೆದು ಅಡಿಯಿಂದ ಬಂದಿದೆ, ಕೆಳಗಿನಿಂದ. ಯಾವುದೇ ಒಂದು 500 ವರ್ಷ 1000 ವರ್ಷ ಆದರೂ ಏನು ಆಗಲಿಕ್ಕಿಲ್ಲ. ಯಾವುದೇ ಸಿಡಿಲ್ ಆಘಾತ ಅಲ್ಲ, ಏನೇ ಭೂಮಿಯಲ್ಲಿ ಪ್ರಕೃತಿಯ ಏನಾದರೂ ಭೂಕಂಪನ ಇಂಥ ಇದಕ್ಕೂ ಕೂಡ ತಾಳಿ ನಿಲ್ಲುವಂಥ ವ್ಯವಸ್ಥೆಗೆ ಈಗ ಅಷ್ಟು ಭದ್ರತೆಯಿಂದ ಕೂಡಿ ಈಗ ಕಟ್ಟಿದ್ದೇವೆ. ಹಿಂದಿನವರು ಆ ಕಾಲದಲ್ಲಿ ಅವರಿಗೆ ಅದು ಸರಿ ಇತ್ತು. ಆದರೆ ಈಗಿನ ಕಾಲದಲ್ಲಿ ಈಗಿನ ಹೊಸ ರೀತಿಯಲ್ಲಿ ತಾಮ್ರವನ್ನು ಮುಚ್ಚಿ ಜನರಿಗೆ ಒಂದು ಅಲ್ಲಿ ಒಳಗೆ ಬರುವಾಗ ಕಂಪನ, ದೇವಸ್ಥಾನ ಅಂತ ಹೇಳಿದರೆ ಅವರಿಗೆ ಒಂದು ಒಳಗೆ ಬರುವಾಗಲೇ ಮೈ ಜುಮ್ಮೆ ಹೇಳಬೇಕು ಅವರಿಗೆ. ಆ ರೀತಿಯ ಭಾವನೆ ಬರುವ ರೀತಿಯಲ್ಲಿ ಈಶ್ವರನ ದೇಗುಲವನ್ನು ನಿರ್ಮಾಣ ಮಾಡಿದ್ದೇವೆ. ಈ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಅನ್ನದಾನ ಮಾಡಬೇಕು ಅಂತ ಬಹಳಷ್ಟು ಜನರಿಗೆ ಮನಸ್ಸಿರುತ್ತೆ. ಈ ಕ್ಷೇತ್ರದಲ್ಲಿ ಬಹಳ ವಿಶೇಷವಾದಂಥ ಒಂದು ಅವಕಾಶವನ್ನ ಕಲ್ಪಿಸಲಾಗಿದೆ. ಬಹಳ ವಿಶೇಷವಾಗಿ ಅನ್ನದಾನದ ಸೇವೆ ಇರ್ಬೋದು, ಅವ್ರು ಯಾವುದಾದ್ರೂ ಸೇವೆಯನ್ನು ಕೊಡೋದಾದ್ರೆ ಒಂದು ಹೊಸ ಕಲ್ಪನೆಯನ್ನ ಮಾಡಲಾಗಿದೆ. ಅದು ಏನು? ಅನ್ನ ಛತ್ರದಲ್ಲಿ ನೀವು ನಾಳೆ ಏನು ನಾವು ಅಡಿಗೆ ಮಾಡಬೇಕು, ಯಾರು ನಾಳೆ ನಮಗೆ ಅಕ್ಕಿ, ಬೇಳೆ, ಇತರ ಬೆಲ್ಲ ಸಾಮಾನುಗಳನ್ನು ಕೊಡಬೇಕು, ಅದು ಇವತ್ತು ನಾವು ಕೊಪ್ಪರಿಗೆಯಲ್ಲಿ ಅಲ್ಲಿ ಇಟ್ಟು ಆ ಕೊಪ್ಪರಿಗೆಗೆ ಎಷ್ಟು ಅವರು ಒಂದು ದೇಣಿಗೆ ಏನಿರ್ತದೆ 500 1000 ಅದಕ್ಕೆ ಅದರ ಮಟ್ಟಕ್ಕೆ ಅವರು ಅಕ್ಕಿಯನ್ನು ಆ ಕೊಪ್ಪರಿಗೆಗೆ ಹಾಕುವಂಥದ್ದು. ಇನ್ನು ಇತರ ಕೂಡ ಇದೆ, ಬೆಲ್ಲ ಇದೆ, ಬೇಳೆ ಇದೆ, ಎಲ್ಲವನ್ನು ಹಾಗೆ ಸಮರ್ಪಣೆ ಭಾವದಿಂದ ಮಾಡಿದರೆ ಅವರಿಂದ ಅನ್ನದಾನ. ಇಲ್ಲ ಅಂತ ಹೇಳಿದ್ರೆ 25,000 50,000 1 ಲಕ್ಷ ಸಾಮಾನ್ಯ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಎಂಬ ಒಂದು ಉದ್ದೇಶ ನಮ್ಮದು. ನಮಗೆ 4 ಗ್ರಾಮ ಇರಬಹುದು, 4 ರೊಡೆ ಅಂತ ಹೇಳ್ತೇವೆ, ಆದರೆ ಇಲ್ಲಿ ಕೂಡ ಎಲ್ಲ ಜನರು ಒಂದೇ ರೀತಿ ಇಲ್ಲ. ಆದರೆ ಎಲ್ಲ ಜನರಿಗೆ ಸಿಗಬೇಕು ಎಂಬ ಒಂದು ಉದ್ದೇಶ ನಮ್ಮಲ್ಲಿದೆ. ಅವರ 100 ರೂಪಾಯಿ ಕೊಟ್ಟರು ಅವನು ಅಕ್ಕಿ ಹಾಕುವಂಥದ್ದು, ಬೇಳೆ ಹಾಕುವಂಥದ್ದು ಅಂತ. 5 ಕೆಜಿ ಅಕ್ಕಿ ಹಾಕುವವನಿಗೆ ಅವಕಾಶ ಇದೆ. ಖಂಡಿತ ಇದೆ. 1 ಕೆಜಿ ಅಕ್ಕಿ ಹಾಕುವವನಿಗೆ ಅವಕಾಶ ಇದೆ. ಅಂದ್ರೆ ಇದೊಂದು ಬಹಳ ವಿಶೇಷ. ಯಾಕಂದ್ರೆ 5,000 10,000 ಮಾತ್ರ ಅಲ್ಲ, 1 ಕೆಜಿ ಅಕ್ಕಿ ಹಾಕುವವನಿಗೆ ಅವಕಾಶ ಇದೆ. ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಉತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಂದನೇದಾಗಿ ಈಗಾಗಲೇ 3ನೇ ತಾರೀಕಿಗೆ ದೇವರೆಲ್ಲ ಪ್ರತಿಷ್ಠಾ ಕಾರ್ಯಕ್ರಮಗಳು ಕೈಗೊಂಡು ಇವತ್ತಿಂದ ನಾವು ಹೊರೆಕಾಣಿಕೆ ಮೂಲಕ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತಾ ಇದೆ. ಪಡಂಗಡಿಯ ಪಯ್ಯಗುಡ್ಡೆ ಅಯ್ಯಪ್ಪ ಮಂದಿರದಿಂದ ಮೆರವಣಿಗೆ ಹೊರಟು ಗುರುವಾಣಿಕೆರೆಗೆ ಬಂದು, ಓಡಿನಾಳ ಭಾಗದ ಭಕ್ತರ ಹೊರೆಕಾಣಿಕೆಯು ಕಿರಾತಮೂರ್ತಿ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಹೊರಟು ಗುರುವಾಣಿಕೆರೆಗೆ ಬಂದು ಅಲ್ಲಿಂದ ಒಟ್ಟಿಗೆ ಸುಮಾರು 1,000 ಭಜನಾರ್ಥಿಗಳ ಮೂಲಕ ಭಜನಾ ತಂಡದೊಂದಿಗೆ ಮೆರವಣಿಗೆಯು ಸಾಗಿ ಮದ್ದಡ್ಕಕ್ಕೆ ಬರಲಿಕ್ಕಿದೆ. ಸೋಣಂದೂರು ಭಾಗದಿಂದ ಕರಿಯಾಬೆ ಮತ್ತು ಫಣಕಜೆಯ ಶ್ರೀಕೃಷ್ಣ ಭಜನಾ ಮಂದಿರದಿಂದ ಮೆರವಣಿಗೆ ಹೊರಟು ಮದ್ದಡ್ಕ ಶ್ರೀರಾಮ ಭಜನದಲ್ಲಿ ಸೇರ್ಲಿಕ್ಕಿದೆ. ಶ್ರೀರಾಮ ಭಜನಾ ಮಂದಿರದಲ್ಲಿ ಮೆರವಣಿಗೆ ಎಲ್ಲ ಒಟ್ಟಾಗಿ ಅಲ್ಲಿಂದ ಭವ್ಯ ಮೆರವಣಿಗೆಯೊಂದಿಗೆ ನಮ್ಮ ಕಿನ್ನಿಗೋಳಿಗೆ ಬಂದು, ಕಿನ್ನಿಗೋಳಿ ಈಗಾಗಲೇ ಶಶಿಧರ್ ಶೆಟ್ಟಿ ಅವರ ಮಾತೃಶ್ರೀ ಅವರಂತ ಶ್ರೀಮತಿ ಕಾಶಿ ಶೆಟ್ಟಿ ಮತ್ತು ಮಕ್ಕಳು ಇವರ ಕೊಡುಗೆ ಕೊಟ್ಟಿರುವಂಥ ಶ್ರೀ ಓಡಿಲು ಮಹಾದ್ವಾರದ ಮೂಲಕ, ಶ್ರೀ ಕ್ಷೇತ್ರ ಓಡಿಲು ಮಹಾದ್ವಾರದ ಉದ್ಘಾಟನೆಯ ಮೂಲಕ ಆ ಮೆರವಣಿಗೆಯು ದೇವಸ್ಥಾನವನ್ನು ಪ್ರವೇಶ ಮಾಡಲಿಕ್ಕಿದೆ. ವಿಶೇಷವಾಗಿ ಉತ್ಸವದಲ್ಲಿ ನಾವು ಗಮನಿಸುವಂಥದ್ದು ಒಂದಷ್ಟು ದಾನ ಧರ್ಮಗಳನ್ನು ಕೂಡ ಉತ್ಸವದ ಸಂದರ್ಭ ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಅನೇಕ ಮರಗಳನ್ನು, ಪರಿಸರವನ್ನು ನಾಶ ಮಾಡ್ತೇವೆ. ಆದರೆ ಯಾವುದೇ ಸಮಿತಿಯವರು ಕೂಡ ಮತ್ತೆ ಪರಿಸರವನ್ನು ನಿರ್ಮಾಣ ಮಾಡುವಂಥ ದೃಷ್ಟಿಯಲ್ಲಿ ಪ್ರಕೃತಿಯ ಆರಾಧನೆ ಮಾಡಬೇಕೆನ್ನೋ ದೃಷ್ಟಿಯಲ್ಲಿ ಸುಮಾರು 1,000 ಗಿಡಗಳನ್ನು ಭಕ್ತರಿಗೆ ವಿತರಿಸಿ ಅದನ್ನು ಬ್ರಹ್ಮಕಲಶೋತ್ಸವದ ಸವಿನೆನಪಿನಲ್ಲಿ ನೆಡಬೇಕು. ಅದು ಮುಂದಿನ ಒಂದು 30 ವರ್ಷಗಳ ಅಂದಾಜಿಗೆ ಆ ಮರ ಮತ್ತೆ ನಮಗೆ ಉಪಯೋಗಕ್ಕೆ ಸಿಗುವ ದಿಶೆಯಲ್ಲಿ ಆಗಬೇಕೆನ್ನೋ ದೃಷ್ಟಿಯಲ್ಲಿ ನಾಳೆ ದಿವಸ ನಾವು ಪ್ರಕೃತಿಯ ಆರಾಧನೆ ಹಿನ್ನೆಲೆಯಲ್ಲಿ ಅದನ್ನು ನಾವು ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ವಿಶೇಷವಾಗಿ ದಾನಗಳಲ್ಲಿ ವಸ್ತ್ರದಾನ, ಆ ವಸ್ತ್ರದಾನದ ಕಲ್ಪನೆಯನ್ನು ಇಟ್ಕೊಂಡು ಶಶಿಧರ್ ಶೆಟ್ಟಿ ಅವರು ಯೋಚನೆ ಮಾಡಿದ ರೀತಿಯಲ್ಲಿ ಸುಮಾರು 1,000 ಸೀರೆಗಳನ್ನು ನಾವು ಮಹಿಳಾ ಭಕ್ತಾಭಿಮಾನಿಗಳಿಗೆ ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಬ್ರಹ್ಮಕಲಶೋತ್ಸವ ದಿವಸ ಈ ಕ್ಷೇತ್ರದಲ್ಲಿ ಒಂದು ಸ್ಥಳೀಯ ಜಾತಿಯ, ಅಂದರೆ ಏನು ಹೇಳ್ತೇವೆ ಅಂದರೆ ನಾವು ಸ್ಥಳೀಯ ಗಿಡ್ಡ ಜಾತಿಯ ಒಂದು ದನವನ್ನು ಮತ್ತು ಕರುವನ್ನು ಒಬ್ಬರಿಗೆ ಗೋದಾನ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ.
ಅದೇ ರೀತಿ ವಿಶೇಷವಾಗಿ ಕ್ಷೇತ್ರದಲ್ಲಿ ಭಜನಾ ಸೇವೆ ಅಂತೇಳಿ, ಭಜನೆ ಬ್ರಹ್ಮಕಲಶೋತ್ಸವಕ್ಕೆ ಬಂದ ವ್ಯಕ್ತಿ ಅದು ದೇವರ ಸೇವೆಯನ್ನು ಮಾಡಬೇಕು. ಆ ದೇವರ ಸೇವೆ ಯಾವ ರೀತಿ ಮಾಡ್ಬೇಕು ಎನ್ನುವ ಹಿನ್ನೆಲೆಯಲ್ಲಿ ಬಂದಂಥವು ಇಲ್ಲಿ ಭಜನಾ ತಂಡ ಇರ್ತದೆ. ಭಜನಾ ತಂಡದವರು ಬಂದ ಭಕ್ತಾಭಿಮಾನಿಗಳಿಗೆ ಭಜನೆ ಸೇವೆ ಮಾಡ್ಲಿಕ್ಕೆ ಅವಕಾಶ, ಒಂದು 500 ರೂಪಾಯಿ ರಸೀದಿ ಮಾಡಿದರೆ ಅವರ ಹೆಸರಲ್ಲಿ ಒಂದು 10-15 ನಿಮಿಷ ಭಜನಾ ಸೇವೆ ಆಗ್ತದೆ. ಮತ್ತೊಂದು ಕಡೆಯಲ್ಲಿ ದೇವರಿಗೆ ಇನ್ನೊಂದು ಅತ್ಯಂತ ಪ್ರಿಯವಾದದ್ದು ವಾಲಕ ಸೇವೆ. ವಾಲಕ ಸೇವೆಯವರು ಒಂದು ಕಡೆ ಇರ್ತಾರೆ, ನಮಗೆ ಅಪೇಕ್ಷೆ ಇದ್ದರೆ ನಾವು ಒಂದು 500 ರೂಪಾಯಿ ರಸೀದಿ ಮಾಡಿ ವಾಲಕ ಸೇವೆಯನ್ನು ಮಾಡ್ಬೋದು. ಅದೇ ರೀತಿ ನಾವು ಗೆಜ್ಜೆ ಸೇವೆ ಅಂತ ಯೋಚನೆ ಮಾಡಿದ್ದೇವೆ. ದೇವರಿಗೆ ಅತ್ಯಂತ ಪ್ರಿಯವಾದಂಥ ಗೆಜ್ಜೆ ಸೇವೆ. ನಾವೆಲ್ಲ ಹೊರಗಡೆ ಎಲ್ಲ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಮಾಡೋದು ಅದು ದೇವರಿಗೆ ಸಂಬಂಧಪಟ್ಟದ್ದು ಇರುವುದಿಲ್ಲ. ಆದರೆ ದೇವರಿಗೆ ಅಂತ ಸೇವೆಗಳು ತಲುಪಬೇಕು ಎನ್ನುವ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಗೆಜ್ಜೆ ಸೇವೆಯನ್ನು ಕೂಡ ಯೋಚನೆ ಮಾಡಿದ್ದೇವೆ. ಗೆಜ್ಜೆ ಸೇವೆ ಅಂತ ಹೇಳಿದ್ರೆ ನಮ್ಮ ಸ್ಥಳೀಯ ಯಾರು ಪ್ರತಿಭೆಗಳಿದ್ದಾರೆ, ಗೆಜ್ಜೆ ಕಟ್ಟಿಕೊಂಡು ಕುಣಿಯುವಂಥ ಯಾರು ಪ್ರತಿಭೆಗಳಿದ್ದಾರೆ, ಆ ಪ್ರತಿಭೆಗಳು ವೇದಿಕೆಯಲ್ಲಿ ಪ್ರತಿಭೆ ಪ್ರದರ್ಶನ ಮಾಡಿಕೊಂಡು ನಂತರ ದೇವಸ್ಥಾನಕ್ಕೆ ಬಂದು ದೇವರಿಗೆ ಸಮರ್ಪಣೆ ಮಾಡಬೇಕು. ಅವರ ಸೇವೆಯನ್ನು, ಅವರ ಕಲೆಯನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು, ಅವರ ಜೀವನ ಉಜ್ವಲ ಆಗಬೇಕು ಎನ್ನುವ ದೃಷ್ಟಿಯಲ್ಲಿ ಗೆಜ್ಜೆ ಸೇವೆಯನ್ನು ಕೂಡ ಯೋಚನೆ ಮಾಡಿದ್ದೇವೆ. ಮತ್ತೊಂದು ಕಡೆ ಅತ್ಯಂತದ್ದು, ನಾವು ಶಬರಿಮಲೆಗೆಲ್ಲ ಹೋದರೆ ಬೆಲಿವಾಡ್ ಅಂತ ಹೇಳ್ತೇವೆ, ಬೆಳಿವಾಡ್ ಅಂತೇಳಿ ಅಂದರೆ ಸುಡುಮದ್ದು ನೋಡೋದು. ಅದಕ್ಕೋಸ್ಕರ ಕೆಳಗಿನ ಕೌಂಟ್ರಲ್ಲಿ ನಾವು ಸುಡುಮದ್ದನ್ನು ಸೇವೆಯ ರೀತಿಯಲ್ಲಿ ಯಾರಿಗಾದ್ರೂ ಅಪೇಕ್ಷೆ ಇಟ್ಟರೆ ಅಲ್ಲಿ ಒಂದು ದರವನ್ನು ನಿಗದಿ ಮಾಡಿರ್ತಾರೆ. ಬಂದಂಥ ಭಕ್ತಿ ದೇವರಿಗೆ ಬೆಡಿ ಸೇವೆಯನ್ನು ಮಾಡ್ಬೋದು. ನಾವು ಪುತ್ತೂರಿಗೆ ಹೋದರೆ ಬೆಡಿ ದಿವಸ ಅಂತ ಹೇಳ್ತೇವೆ. ಅದೇ ರೀತಿ ಹೊಸ ಹೊಸ ಕಲ್ಪನೆ ಅಂದರೆ ದೇವರಿಗೆ ಪ್ರಿಯವಾದ ಯಾವುದೆಲ್ಲ ಸೇವೆಗಳಿದೆ ಆ ಸೇವೆಗಳನ್ನು ಎಲ್ಲ ಭಕ್ತರಿಂದ ಮಾಡಿಸ್ಬೇಕು. ಆ ಮೂಲಕ ನಮ್ಮ ಉದ್ದೇಶ ಕೇವಲ ಬ್ರಹ್ಮಕಲಶೋತ್ಸವಕ್ಕೆ ಮಾತ್ರ ಸೀಮಿತ ಅಲ್ಲ, ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಕ್ಷೇತ್ರ ಭಕ್ತಾಭಿಮಾನಿಗಳು ತುಂಬಿ ತುಳುಕ್ತಾ ಇರಬೇಕು. ಅವರು ಏನು ಅಪೇಕ್ಷೆ ಪಡಿ ಅವರ ಇಷ್ಟಾರ್ಥ ಏನಿದೆ ಅದು ಈಡೇರೋದ್ರ ಮೂಲಕ, ಅದಕ್ಕೋಸ್ಕರ ವಿಶೇಷವಾಗಿ ಅಭಯನಂದಿಯ ಮೂಲಕ ಪ್ರಾರ್ಥನೆ ಮಾಡಿಕೊಂಡು ಬರಬೇಕು. ಅವರ ಈ ಆಸೆ ಈಡೇರಿದಾಗ ನಿರಂತರವಾಗಿ 365 ದಿವಸ ಕೂಡ ಈ ಕ್ಷೇತ್ರದಲ್ಲಿ ಭಕ್ತಾಭಿಮಾನಿಗಳು ಬರುವ, ಈಗಾಗಲೇ ನಮ್ಮ ಪಟ್ಲ ಸತೀಶ್ ಇರ್ಬೋದು, ಬೇರೆ ಬೇರೆ ಹಿರಿಯರು ಸಮಾಜದ ಗಣ್ಯರು ಬಂದು ಈ ಕ್ಷೇತ್ರವನ್ನು ಭೇಟಿ ಕೊಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಈ ಕ್ಷೇತ್ರ ಕಾರಣಿಕದ ಮೂಲಕ ಇಡೀ ಊರಿಗೆ ಸರ್ವೇ ಜನ ಸುಖಿನೋ ಭವತು, ಹಿಂದವ ಸೋದರ ಸರ್ವೇನ ಕಲ್ಪನೆ ಅಡಿಯಲ್ಲಿ ಈ ಕ್ಷೇತ್ರ ಬೆಳಗಬೇಕು ಅನ್ನೋ ನೆಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲ 4 ಊರ ಗ್ರಾಮಸ್ಥರು, ಅದೇ ರೀತಿ ಎಲ್ಲ ಊರ ಪರವರ ಭಕ್ತಾಭಿಮಾನಿಗಳು ಸಹಕಾರ ನೀಡಬೇಕು. ಬ್ರಹ್ಮಕಲಶವನ್ನು ಅತ್ಯಂತ ಯಶಸ್ವಿ ಮಾಡಲಿಕ್ಕೆ ಸಹಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. 8 ಶತಮಾನಗಳಿಗಿಂತಲೂ ಹೆಚ್ಚಿನ ಇತಿಹಾಸ ಇರುವ ಅತ್ಯಂತ ಮಹಿಮೆಯ ಒಡಿಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶದ ಸಂಭ್ರಮದಲ್ಲಿ ಇಡೀ ಭಕ್ತಜನ ಇದ್ದಾರೆ. ಬಹುಶಃ ಹಿಂದೆ ಬಂದವರಿಗೆ ಈಗ ಬಂದು ನೋಡಿದಾಗ ಈ ದೇವಸ್ಥಾನದ ಒಟ್ಟು ಸೌಂದರ್ಯ ಒಂದರ್ಥದಲ್ಲಿ ಬಹಳ ಒಂದು ಕಾರಣಿಕ ಇರುವಂತಹ ಈ ಕ್ಷೇತ್ರಕ್ಕೆ ಅದರದೇ ಆದಂತಹ ರೀತಿಯಲ್ಲಿ ಆ ಭಗವಂತ ಜನರಿಂದ ಸೇವೆ ಮಾಡಿಸಿಕೊಂಡಿದ್ದಾರೆ. ಪವಾಡ ಅಂತ ಹೇಳುವಂಥಷ್ಟರ ಮಟ್ಟಿಗೆ ಬಹಳ ದೊಡ್ಡ ರೀತಿಯಲ್ಲಿ ಇದರ ಜೀರ್ಣೋದ್ಧಾರದ ಕೆಲಸಗಳು ಆಗಿದ್ದಾವೆ. ಕಾರ್ಯಕ್ರಮದ ಸಂಭ್ರಮ ಇನ್ನು ಮುಂದಿನ ತುಂಬ ದಿನಗಳು ನಡೀಲಿಕ್ಕಿದ್ದಾವೆ. ಬ್ರಹ್ಮಕಲಶ, ಜಾತ್ರೋತ್ಸವ, ಈ ಎಲ್ಲ ಸಂದರ್ಭಗಳಲ್ಲಿ ಸಾವಿರಾರು ಜನ ಭಕ್ತರು ಬಂದು ಈ ದೇವ ಕಾರ್ಯದಲ್ಲಿ ಖಂಡಿತವಾಗಿಯೂ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮೂಲಕ ಪುನೀತರಾಗುವಂತಹ, ಜೀವನದಲ್ಲಿ ಇಂತಹ ಭಾಗ್ಯ ಆಯಾ ಊರಿಗೆ ಸಿಗುವುದು ಯಾವಾಗಲೂ ಒಮ್ಮೆ ಈ ದೇವಸ್ಥಾನವನ್ನು ನೋಡಿದರೆ ಬಹುಶಃ ಮುಂದಿನ ಇನ್ನು ಕೆಲವು ಶತಮಾನಗಳವರೆಗೂ ಕೂಡ ಉಳಿಯುವಂತಹ ರೀತಿಯಲ್ಲಿ ಆ ರೀತಿಯ ಒಂದು ಪೂರ್ಣತೆಯ ಜೊತೆಗೆ ತುಂಬ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ನಡೆದಿದೆ. ನೋಡುವಾಗಲೇ ಗೊತ್ತಾಗ್ತದೆ, ಯಾವುದೇ ವಿಷಯದಲ್ಲಿಯೂ ಹೊಂದಾಣಿಕೆ ಇಲ್ಲ. ಅತ್ಯಂತ ಚಂದವಾಗಿ ಆಗಬೇಕು ಅಂತ ಹೇಳುವಂತಹ ಶ್ರದ್ಧೆ, ಭಕ್ತಿಯ ಜೊತೆಗೆ ಇಲ್ಲಿಯ ಆಡಳಿತ ಮಂಡಳಿ, ಜೀರ್ಣೋದ್ಧಾರ ಸಮಿತಿಯವರು ದೇವಸ್ಥಾನದ ವೈಭವವನ್ನು ಹೆಚ್ಚಿಸಿದ್ದಾರೆ. ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥದ್ದೇ ಒಂದು ಭಾಗ್ಯ ಅಂತ ಹೇಳುವಂಥದ್ದನ್ನು ನಾನು ತಿಳ್ಕೊಳ್ತೇನೆ. ಬಹಳ ವಿಶೇಷವಾಗಿ ಒಂದು ನಂಬಿಕೆ, ಈಶ್ವರನ ವಾಹನ, ಮಹಾಲಿಂಗೇಶ್ವರನ ವಾಹನ ಎದುರುಗಡೆ ಇರುವಂತಹ ನಂದಿ, ಈ ಊರಿನಲ್ಲಿ ಬಹಳ ವಿಶೇಷವಾದ ನಂಬಿಕೆ ಇದೆ. ಅಲ್ಲಿ ದೀಪವನ್ನು ಬೆಳಗಿಸಿ 8 ಬಾರಿ ನಮಃ ಶಿವಾಯ ತಾರಕ ಮಂತ್ರವನ್ನು ಹೇಳಿ ನಂದಿಯ ಕಿವಿಯಲ್ಲಿ ನಮ್ಮ ಮನದ ಆಶಯಗಳನ್ನು ಹೇಳಿ ಮತ್ತು ದೇವರ ದರ್ಶನ ಮಾಡಿದರೆ ಅದು ಖಂಡಿತವಾಗಿಯೂ ಪೂರ್ಣಗೊಳ್ತದೆ ಅಂತ ಹೇಳುವಂತಹ ನಂಬಿಕೆ ಈ ದೇವಸ್ಥಾನದ ಪರಂಪರೆಯಲ್ಲಿದೆ. ಆ ಹಿನ್ನೆಲೆಯಲ್ಲಿಯೂ ಕೂಡ ಈ ದೇವಸ್ಥಾನ ಒಂದು ವಿಶೇಷವಾದಂತಹ ಸ್ಥಾನವನ್ನು ಭಕ್ತರ ಹೃದಯದಲ್ಲಿ
ನೆಲೆಗೊಂಡಿದೆ. ಉಲ್ತ ವಿಶೇಷ ಇದು ಕಾರ್ಣಿಕದ ಮಗ ನಂದಿಡು ಕಿಬಿಟ್ ಪನ್ನಂಡ ದಾದಾನ್ಲ ಎಡ್ಡೆದ ಕೆಲಸ ಆಪುನ ಅಂಚ ತೂದು ಜೀವತ್ಪುನೆ ಬೋಲ್ತು ಕುಡ್ಲ ಪದವಿನ ಅಂಗಡಿ ಇತ್ತು. ಪದವಿನ ಅಂಗಡಿ ಪಂಡರ ಪಂಡೆ ಪಂಡದಂಡ ಇಷ್ಟಾರ್ಥ ಹಾ. ಪಂತರು. ಪಂಡೆ ಪಂಡೆ ಓಕೆ. ಈ ನಂದಿದ ಕಾರಣಕದ ಬಗ್ಗೆ ಗೊತ್ತಾಂಡಿದೆ. ಗೊತ್ತಾನು ಗೊತ್ತಾನು ಗೊತ್ತಾಂಡು. ಓಕೆ. ಈರೆಗ್ ಎಂಕ್ಲ ಗೊತ್ತಿದೆ ನಮ್ಗೆ ಅವ್ಳು ಪಂಡೆ ದೇವಸ್ಥಾನ ಪೋಯ ಪಂಡೆ ಬೊಕ್ಕ ಪಂಡೆನ ಬಾಲದ ಎಡ್ಡೆಗೆ ಸಳ್ಳು ಬಾಗಡ ಉಂಟು ಹಾ. ದೇವ್ಡು ಬೇಡಿಯೆ ಇರ್ಲೇಬೇಕು. ಬೇಡಿ ಮಗಲ್ನ ಗಿಸಳ್ಳೆಲ್ಲ ಜಿಗೋದಾಯ್ತು ಹಾ. ಎಡ್ಡೆಗೆ ಸಳ್ಳು ಬಾಗಡ ಒಂದು ದೇವ್ರು ನಟ್ಟಿ ದೇವ್ರು ನಟ್ಟಿ ದೇವ್ಡು ಬೇಡಿಯೆ ಏನು ಇಷ್ಟಾರ್ಥ ಪೂರ ಪಂತರು. ಪೂರ ಪಂಡೆ ದೇವಿ ನಡಪದ ಕುರುಡು ಎಂಕ್ಲಿಗೆ ಹೊರಡು. ಕುಡ್ಲಾಡ್ದು ಬತ್ತಿ ಮೂಲು ಹಾ. ಒಡೆನ ಮುರಾಣಿ ಪಟ್ಲಲ್ಲ ಸದಸ್ಯವನ್ನೆಲ್ಲ ಪಾತಿರ್ನ ಕೇಂದಿ ಅನ್ನ ತೂದು ಬತ್ತೀನಿ ಅಂಚೆ ಐದು ಅಂದ ಇಂತದ್ದು ಈರ್ನ ಪುದರ್. ಜಯಂತಿ ಶೆಟ್ಟಿ ಓಕೆ. ಥ್ಯಾಂಕ್ ಯು.